ಪ್ರತಿ ಊರಿಗೆಲ್ಲ ಪಾತಿರ್ನಾಗ ನಿಖಲ ಸಮಯ ಕೊರೋದಲ್ಲ ರೈಟ್ ಸುರುಕಾದ ಥ್ಯಾಂಕ್ ಯು ಪನ್ಪೆ ಇದೇ ನಾವು ಮುಲ್ಕುಲ್ದಿದ್ರೆ ನಮ್ಮ ಮಂಡೆ ಒಲು ಕೂಡ ಹೌದಾದ ಕೆಲವು ಬೇರೆ ಒಂದು ಪೆಂಡಿಂಗ್ ಉಂಟು ಅಂಜದ ಅವ್ರು ಇನ್ನೊಂದು ಪ್ಯಾನ್ ಸುರುಕಾದ ಈತ ಜನ ಅವು ಏನನ್ನು ಪುಗಾರೇ ಪ್ರೆಸ್ ಮೀಟ್ ಲೆತ್ತಿಲ್ಲ ಕಾದ ಬಟ್ ಖಂಡಿತವಾದ ಅಕಲು ಪುಗಾರನ್ನ ಆ್ಯಕ್ಚುಲಿ ಅಕ್ಕಲೆ ಏನನ್ನು ಪುಗಾರ್ರೆ ಅವು ಬಟ್ ಏನನ್ನು ಪುಗಾರೋಡ್ದಾಣ ಈಗ ಮೇನ್ ಕಾರಣ ಅಕ್ಕಲೆ ಯಾಕಂದ್ರೆ ಎನ್ನ ಸಿನಿಮಾ ಎಂಡಾನಾಗ ಪ್ರತಿ ಸಿನಿಮಾಡ್ಲಿ ನಾನು ಬರಬೇಕು ರೂಪೇಶ್ ಶೆಟ್ಟಿ ಅಂತ ಪಾಡು ನಾನು ಫಿಲ್ಮ್ ಬೈ ರೂಪೇಶ್ ಶೆಟ್ಟಿ ಆ್ಯಂಡ್ ಟೀಮ್ ಅಂತ ಪಾಡು ಯಾಕಂಡ ಇದು ಮಾತ್ರ ಆವಡು ನಾಡೊಂದು ಮಿರಾಕಲೇ ಬರೋಲ್ಲ ಪ್ರತಿ ಸಿನಿಮಾ ಜನಕ್ಕೂ ಬರ್ತದೆ ಇದು ಮೋಕೆ ತೋಜಾವಿರ್ನಾಡ ಈಗ ಕಾರಣ ರೂಪೇಶ್ ಶೆಟ್ಟಿ ಅಂತ ರೂಪೇಶ್ ಶೆಟ್ಟಿ ಹಿಂಗೆ ದಾದ ಬೇಲೆ ಗೊತ್ತೇ ಏನು ಮಲ್ತೊಂದಿಲ್ಲ ಅಣ್ಣ ಹಿಂಗೆ ಮಾತ ಕಾರಣ ಎನ್ನ ಪಿರವು ಪುನಂಚಿನ ಒಂಜಿ ಅತ್ಯದ್ಭುತವಾದ ಅಂಚಿನ ಟೀಮ್ ಪನ್ಪುನಂಚಿನ ಒಂಜಿ ಶಕ್ತಿ ಅಂತ ಬರೋಲಿ ಯಾಕಂದ್ರೆ ಯಾನ್ ಏಪಲ್ಲ ಕೆಲವರು ಪಂಡ್ರೆ ఆయన ತೋಜು ಮಾರ ಅಂದ್ಬಿಟ್ಟು ಯಾನ್ ತೋಜು ಮಾತ್ರ ಬಟ್ ಯಾನ್ ತೋಜೋಡ್ದಾಣ ಏದೋ ಒಂದು 20-25 ಅಂತ ಒಂಜಿ ಮಲ್ಲ ಕೋರ್ ಟೀಮ್ ಉಂಡೆ ನೊಟ್ಟಿಗೂ 25 ಜನ ಡೈಲಿ ಆಯ್ತು ಬೇರೆ ಬೇರೊಂದು ಪ್ರಮೋಷನ್ಸ್ ಆದಪ್ಪು ಕಂಟೆಂಟ್ಸ್ ಆದಪ್ಪು ಸಿನಿಮಾದ ವಿಷಯ ಆದಪ್ಪು ಎವ್ರಿ ಡೇ ಓವರಾಲ್ ಟೀಮ್ ಪೋನಾಗ 150 ಮಿತ್ತುಂಡು ಜನ ಆಡ ಒಂಜಿ ಡೈಲಿ ಮೀಟ್ ಅಪ್ ನಂಚರ 25 ಜನದ ಕೋರ್ ಟೀಮ್ ಆಗ್ಲೇ ನಾನು ಥ್ಯಾಂಕ್ ಯು ಪನ್ಪೆ ಎಲ್ಲ ಜಾಸ್ತಿ ಬರ್ತಿದ್ದೆ ಅದು ಒಂಜಿ ಟೈಮ್ ಆದ ನಾನು ಒಂಚೂರು ಡೀಟೇಲ್ಸ್ ಪನ್ಪೆ ಅದೇ ಸುರುಕಾದ ಸಕ್ಸಸ್ ಮೀಟ್ ದಾಯ್ದಿ ಒಂದಿಲ್ಲ ಪಣ್ಣಾಗ ನಿಖಲ ನಮ್ಮ ಏಪಲ ರಿಲೀಸ್ಗೆ ತುಂಬ ನಾನು ನಮ್ಮ ಪ್ರೆಸ್ ಮೀಟ್ ಮಲ್ಪ ಸಪೋರ್ಟ್ ಮನ್ಪ್ಲೆ ಇಂಗ್ಲೆ ಮತ್ತೆ ಸಿನಿಮಾಗೆ ಎಂದರೆ ಹೆಲ್ಪ್ ಮನ್ಪ್ಲೆ ಅವು ಒಂದು ಬಟ್ ಏಪಲ ದಾದ ಸಿನಿಮಾ ಇಟ್ಟೆ ಪಕ್ಕ ಎಪ್ಪನ 100 ದಿನ ಫಂಕ್ಷನ್ ಬಂದ್ರೆ ನಿಖಲ ಲೆಪ್ಪೋನಮ್ಮ ಬಟ್ ಈ ಸಲ ಅಂದ ಆದ ಇನಿಯತ್ತೆ ಎನ್ನಿದ್ದೀನಿ ನಾನು ಮುರಣಿ ಎನ್ನದೆ ಯಾಕಂದ್ರೆ ಈ ಸಲ ನಮ್ಮ ಬಜೆಟ್ ಒಂಚೂರು ಜಾಸ್ತಿ ಇದ್ರು ನೀವು 1.5 ಕೋಟಿ ತುಳು ಸಿನಿಮಾಗಂದು ಪಾಡೋನ್ ಪಣ್ಣಾಗ ಇತ್ತದ ಕಾಲಡ್ ನಂಗೆ ಒವೇ OTT ರೈಟ್ಸ್ ಇದ್ದು ಒವೇ TV ರೈಟ್ಸ್ ಇದೆ ಕನ್ನಡದ ಕತೆ ಬೇತೆ ಅದು ನನ್ನ ಬೇತೆ ಲ್ಯಾಂಗ್ವೇಜ್ದ ಕತೆ ಬೇತೆ ಸಿನಿಮಾ ಈ ಲೆವೆಲ್ ಹಿಟ್ ಆಡೋದಲ್ಲ ಮಲ್ಲ ಕೋಟಿದ TV ರೈಟ್ಸ್ ಬರ್ಕೊಂಡು OTT ರೈಟ್ಸ್ ಬರ್ಕೊಂಡು ನಂಗೆ ಇತ್ತಲ್ಲ ₹1 ಬರೋದು ಥಿಯೇಟರ್ ಮಾತ್ರ ಅಂಚೊಬ್ಬರಿಗೆ ನಾನು ಮುರಣಿದ ಪ್ರೆಸ್ ಮೀಟ್ ಬಗ್ಗೆ ಎನ್ನದಿದ್ದೆ ಈಗ ಆತ ಮಲ್ಲ ಸಪೋರ್ಟ್ ಮಲ್ದಿದ್ದಾರೆ ಸುಮಾರು ಜನ ಬಂದ್ಬೇರೆ ಸಿನಿಮಾಗೆ ಅಂದ್ರೆ ಮಲ್ಲ ಕಾರಣ ಪ್ರಮೋಷನ್ ಅದು ಸಿನಿಮಾದ ಒಟ್ಟು ಅದಕ್ಕೆ ಕಾರಣ ಏನಂತ ಕೇಳ ನಿಖಿಲ್ ಸೊ ಆ ಏನಂತ ಬ್ಯಾಂಗ್ಳೂರು ಮುರಳಿ ಪ್ರೆಸ್ ಮೀಟ್ ಮಲ್ತ ಮೂಲು ನಿಖಿಲಿಗೆ ಆ ಖುಷಿಯಿಂದ ಪಟ್ಟಿದ್ದ ಅಣ್ಣ ಮಲ್ಲೋ ಜಾನ್ಯ ಯಾಕೆ ಬಂದ ನಿಖಿಲ್ಡ ನಮ್ಮ ರಿಲೀಸ್ಗೆ ತುಂಬ ಹೆಲ್ಪ್ ಕೇಳುವ ನಿಖಿಲ್ ಹೆಲ್ಪ್ ಮಾಡ್ತಿದ್ದೆ ಸಿನಿಮಾ ಗೆಂದುಡು ಅವಾಗ ಏನೇನು ಒಂದು ಏಪ ನಮ್ಮ ಪಾಡ್ನಾಗ ಆಸನಕ್ಕೆ ರಿಕವರ್ ಆಗ್ಬಿಟ್ಟು ಆನಿ ನಿಖಿಲಲ್ಲಿ ಎತ್ತಿದ್ರೆ ಥ್ಯಾಂಕ್ಸ್ ಬಂದ್ಬಿಟ್ಟು ನಿಖಿಲಿಗೆ ಐಕ್ ಸಕ್ಸಸ್ ಮೀಟ್ ಅಂತ ಮಲ್ದಿನಿ ಐದಾರ್ಥ ನಾವು ಮಲ್ಲ ಲಾಭ ಆದ್ರೆ ಬನೆಯಾಡು ನನ್ನ ಬಲ್ಪಟ್ಟು ಸುಮಾರು ದಿನ ಅಣ್ಣ ದೇವ್ರ ದಿನ ಇಂಕ್ಲ ಒಂದು ಪಾಡಿನ ಬಜೆಟ್ ಆದವು ನಾವು ಇಂಕ್ಲಿಗೆ ಭಾರಿ ಮಲ್ಲ ಯಾಕೆ ಬಂದ ಇತ್ತ ಕಾಂತಾರ ಅಂತ ಬಂದ್ಬಿಟ್ಟು ಒಂದು ಸಿನಿಮಾನ ಬುಡ್ನಾಡ ಮತ್ತೆ ಒವೇ ಸಿನಿಮಾಗಳ ಕರಿನ ಒಂಜರ ವರ್ಷ ರಾಜ್ ಸೌಂಡ್ ತುಳುದು ಮನ್ನಾಗ ರಾಜ್ ಸೌಂಡ್ ಸಾಯ್ಬೇಕ ಒವೇ ಸಿನಿಮಾಗಳ ಜನ ಬೈಜಿ ಥಿಯೇಟರ್ಗೆ ಮಲ್ಟಿಪ್ಲೆಕ್ಸ್ ಎಲ್ಲ ಆದಪ್ಪು ಅದನ್ನ ಸಿಂಗಲ್ ಥಿಯೇಟರ್ಲ ಆದಪ್ಪು ಅಂಚೊಬ್ಬನಾಗ ಹೆಂಗೆ ಕಾನ್ಫಿಡೆನ್ಸ್ ಇತ್ತು ಸಿನಿಮಾದ ಮೇಲೆ ಕಾನ್ಫಿಡೆನ್ಸ್ ಉಪ್ಪುಣೆ ಆಡ ಪೋಡಿಗೆ ಆತ ಇರ್ತಾನೆ ನಮ್ಮ ಇತ್ತು ಮಲ್ಲಡ ಪ್ರಚಾರ ದಯ ಅಂತ ಮಾಡ ಪೋಡಿಗೆ ಇರ್ತೀನಿ ನಾನು ಬಿಗ್ ಬಾಸ್ ಇಟ್ಲಿ 5 ತಿಂಗಳು ಹೆಂಗೆ ಐಡಿಯಲ್ ಹೆಚ್ಚಾಣ ದಾದ ಅವನೊಂದು ಜನ ದಾಯ ಬರೋದು ನಿಜ್ಜರು ಸಿನಿಮಾದ ಸ್ಥಿತಿಗತಿ ದಾದ ಹಿಂಗೆ ಐಡಿಯಾ ಹೆಚ್ಚಾಣ ಸೊ ಅಂಚಾದ ಏನೊಂದು ಬ್ಲ್ಯಾಂಕ್ ಇತ್ತು ಜನ ಬರೋದು ಇಲ್ಲರ ಎಕ್ಸಾಕ್ಟ್ಲಿ ಕಾಂತಾರನಾಗಲಿ ಹೆಂಗೆ ಗೊತ್ತು ಯಾವಲ ಇತ್ತೆ ಸೇತ್ ಜನ ಬೈದ್ರಿ ಎಂಚದೂತಾರೆ ಹೆಂಗೆ ಐಡಿಯಾ ಹೆಚ್ಚಾಣ ಸೊ ಅಂಚಾದ ಪ್ರಮೋಷನ್ ಮಲ್ದ ಪ್ರಮೋಷನ್ ಎಡ್ಡೆಡ್ ರೀಚ್ ಆಂಡ ಈಗ ಮಲ್ಲ ಕಾರಣ ನಿಖಿಲ್ ಸೊ ನಿಖಿಲಿಗೆ ಥ್ಯಾಂಕ್ಸ್ ಮಾಡ್ರೆ ನಾನು ಈ ಸಕ್ಸಸ್ ಮೀಟಲ್ಲಿ ಇದ್ದೀನಿ ಸೊ ಇತ್ತ ಪ್ರೌಡ್ಲಿ ಅನ್ಕೊನಲಿ ಒಂದು ಧೈರ್ಯ ಅನ್ಕೊನಲಿ ನಾನು ಪ್ರೊಡ್ಯೂಸರ್ನಗಳ ದಾದ ಬಂದಿದ್ದೆ ಫಸ್ಟ್ ದಿನ ಲಾಭದ ಹೆಂಗೆ ಗೊತ್ತು ಬಟ್ ಪಾಡಿನಂತ ರೆಸ್ಪಾನ್ಸಿಬಿಲಿಟಿ ಆನ ಎಂಚಾಳ ಮಂದಿ ದೆಪ್ಪದು ಕೊರ್ಕೊಂಡು 8 ಬಜೆಟ್ ಸಿನಿಮಾ ಅಲ್ಬೇಕಾದ್ರೆ ಆ ಪಾತ್ರ ನಾನು ಒರಿಪಾದೆ ಸೊ ಇನ್ನಿಗೆ ಪ್ರೊಡ್ಯೂಸರ್ನಾಗಲು ಸೇಫ್ ಆದ್ರೆ ಅವೇ ಹೆಂಗಲ್ಲ ಮಲ್ಲ ಸಕ್ಸಸ್ ಸೊ ಐ ಕ್ಯಾನ್ ಥ್ಯಾಂಕ್ಸ್ ಮಾಡ್ರಿ ಪತ್ರಿಕಾಗೋಷ್ಠಿಯಲ್ಲಿ ಎತ್ತಿದ್ದೀನಿ ಒಕ್ಕೊಂಜಿ ಥ್ಯಾಂಕ್ಸ್ ಮಾಡ ಪ್ರತಿ ಊರಿಗೆಲ್ಲ ಬರೋಣ ಸುರುಕಾದ ನಮ್ಮ ಕಲಾವಿದರ ನಗಲಿಗೆ ಇದು ಭೋಜನನಾಗಲಿ ಏನನ್ನು ಪುಗಾರವ್ರಾಗಲಿ ಏನನ್ನು ಪುಗಾರನ ಬಿಡಲಿ ಹೆಂಗೆ ಅಕ್ಲೇನು ಡೈರೆಕ್ಷನ್ ಮಾಡ್ಬಿಡು ಅಂದ್ರೆ ಅವಕಾಶ ತಿಕ್ಕು ನಾವು ಭಾಗ್ಯವು ಯಾಕೆ ಹೆಂಗ್ಲಾಗ್ಲಿ ದಾಲ ಪನೋಡಿದ್ದೆ ಹೆಂಗ್ಲ ನಮ್ಮ ದಾದ ಬರೇಪ ಸಿನಿಮಾ ತೂಪುನಾಗ್ಲಿ ಬರೇನೇನು ತೂಪುನ ಅಂತ ದಾದ ಬರೇತೇರು ಮೆಗ್ಲು ದಾದ ಅಭಿನಯ ಮಲ್ದೇರ 5 ತೂಪುನು ಸೊ ಅಂಚಾದ ಈ ಸಿನಿಮಾ ಈ ತೆಡ್ಡೆ ಸಕ್ಸಸ್ ಆವಡ್ದಾನೆ ಕಾರಣ ಭೋಜನ ಆದಪ್ಪು ಅರವಿಂದ್ ಅಣ್ಣ ಆದಪ್ಪು ನವೀನ್ ಅಣ್ಣ ಆದಪ್ಪು ಪ್ರತಿ ಊರಿ ಆರ್ಟಿಸ್ಟ್ಲ ಕಾರಣ ಅಂತ ಬಂದು ಅక్కడ ಡೆಲಿವರಿ ಮಾಡ್ತೀನಿ ಒಂದು 8 ನಿರ್ದೇಶಕರಿಂದ ಜನಕ್ಕೂ ಏನೋ ಪುಗರೋದು లేదు ಅದೊಟ್ಟಿಗೂ ಪ್ರಸನ್ನ ಹೆಂಗೆ ಥ್ಯಾಂಕ್ಸ್ ಮಾಡಿ ಗುಲೇಟ್ ತೆಲಿಗೆ ಅನ್ಕೊಂಡು ಯಾಕಂಡ ಅರ್ನ ರೈಟಿಂಗ್ ಅಂತ ಗಿರಿಗಿಡಿ ಹಿಡಿದು ಶುರುವಾಂಡು ಎನ್ನ ಡೈರೆಕ್ಷನ್ ಅಂಚೆನೆ ಶುರುವಾಂಡು ಅರೆಗೇಪ ಚಾನ್ಸ್ ಕೊಡ್ತಿದ್ದ ಅವಾಗ ಹೆಂಗೆ ಗುಲೇಟ್ ಪೋಡಿಗೆ ಎತ್ತೀನಿ ಈ ಜಂಟ ಬಟ್ ಇಡೇ ಮುಟ್ಟಲ್ಲ ಅರೆಗೊಂದು ಹಿಂಗೆ ಖುಷಿದಾದ ಬಂದಿದ್ದೆ ಹೆಂಗೆ ಏದೋ ಗಲಾಟೆ ಸ್ಕ್ರಿಪ್ಟ್ ಬರೆನಾಗ ಆದಪ್ಪು ಇದು ಪ್ರಮೋಷನ್ದ ವಿಷಯ ಆದಪ್ಪು ಕೆಲವರು ಫೋನ್ ಒಂದು ನೆನಪೇರಿ ಎಂಚಿನ ಅಂಚದಾಯ ಬರೀ ಅವು ಅಂಚದಾಯ ಮಲ್ಪೋರಿ ಅವು ಸರಿ ಆಯ್ತು ಗಲಾಟೆ ಅವಂದು ಆಂಡಲ ಗಲಾಟೆ ಆಂಡಲ ಅರೆಗಳ ಗೊತ್ತುಕೊಂಡು ಗಲಾಟೆ ಅನ್ಕೊಂಡು ಎಡ್ಡೆ ಆವಾಡು ರಿಸಲ್ಟ್ ಎಂದು ಹೆಂಗೆಲ್ಲ ಗೊತ್ತುಕೊಂಡು
ಅರ್ನ ಸಿನಿಮಾ ನಿನ್ನದು ಗಲಾಟೆ ಅನ್ಕೊಂಡು ಆ ಬಾಂಡಿಗೆ ಅಂತ ಥ್ಯಾಂಕ್ ಯು ಪನ್ಪೆ ಆ್ಯಂಡ್ ಪ್ರೆಸೆಂಟ್ ನೀರು ಒಂದು ಭಾರಿ ಮಲ್ಲ ಬೆರಿ ಮುಳ್ಳು ಅಂತ ಪನೋಲಿ ಯಾಕೆ ಮಾಡಿ ಎಂಜಿ ಥಾಟ್ ಬತ್ತಲ್ಲ ಆ್ಯಂಡ್ ಫಸ್ಟ್ ಫೋನ್ ಅನ್ಕೊಂಡು ಪ್ರೆಸೆಂಟ್ ಇಂಚು ಐಡಿ ಬೈತೀನಿ ಅವಾಗ ಎಡ್ಡೆಜಿಂದ ಹೋಯ್ನೇನೆ ಅವಾಗ ಎಡ್ಡೆ ಡೆವಲಪ್ ಮಾಡ್ಕೊಂಡು ಮೇಡಮ್ ಏನಂತ ಥಿಂಕ್ ಮಾಡ್ದಪ್ಪ ನನ್ನದಾದ ಅನ್ಕೊಳ್ಳಿ ಸೊ ಪ್ರೆಸೆಂಟ್ ಇರಾಗೆ ಅಂತ ಥ್ಯಾಂಕ್ ಯು ಪನ್ನೋಡು ಯಾಕೆ ಮಾಡಿ ಈ ಇಜ್ಜಿನ ಈ ಜರ್ನಿಡ್ ಇದು ಗಿರಿಗಿಟ್ಟು ಒಂದು ಡೈರೆಕ್ಷನ್ ಮಲ್ತೆ ಐದು ಗಂಜಾಲ್ ಒಂಜಿ ಮಲ್ತೆ ಅವಳ ಕೊರೋನಾದ ಸಮಯ 50 ದಿನ ಬಲ್ದಿತ್ತು ನಾನು ಡೈರೆಕ್ಷನ್ ಮಲ್ದಿನ ಅತ್ತೆ ನಾನು ಆ್ಯಕ್ಟ್ ಮಲ್ದಿತ್ತೆ ಸೊ ಐಕ್ಲ ರೈಟ್ ಮಲ್ದಿತ್ತೇರು ಸರ್ಕಸ್ಗಳ ಇದು ಮತ್ತೆ ಸಕ್ಸಸ್ ಆವಡಂಡು ಈರೇನೊಟ್ಟಿಗೆ ಇದ್ದಿನಟ್ಟು ಏನ ರೈಟಿಂಗ್ ಅದು ಇಂಪ್ರೂವ್ ಆಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಂದೀಪ್ ಅಣ್ಣಗೆ ಸ್ಪೆಷಲ್ ಥ್ಯಾಂಕ್ಸ್ ಮಾಡೋಣ ಯಾಕೆ ಬಂದು ಆರು ನಮ್ಮ ರೈಟರ್ ಅಂತ ಪನ್ನ ನಮ್ಮ ರೈಟರ್ ಹತ್ತಾರು ನಮ್ಮ ಸಿನಿಮಾಡಾರು ಹೆಂಗೆ ಬೇಜಾರಪ್ಪ ನನಗೆ ಹೆಂಗೆ ಕೊರಪು ನೆಲೆಯಲ್ಲೇ ರೋಲ್ ಎಂಬಲ್ಲ ಬಟ್ ಈ ಸಿನಿಮಾಡ್ಲ ರೋಲ್ ಎಡ್ಡೆ ಉಂಟು ಆಂಡಲ ಒಂಜಿ ಫುಲ್ ಫ್ಲೆಜ್ಡ್ ರೋಲ್ ಇಜ್ಜಾರೆ ಒಂಜಿ ಫಸ್ಟ್ ಹಾಫ್ ಬರ್ಪೇರಾರು ಆಂಡಲ ಆರು ಡೇ 1 ಹಿಡಿದು ನಮ್ಮ ಏಪ ಸ್ಕ್ರಿಪ್ಟ್ ಬರಪ್ಪ ಒವಾಲ ಸಜೆಷನ್ ಬೋರ್ಡ್ ಫೋನ್ ಒಂದಲ್ಲ ಬರ್ಬೇರು ಬತ್ತದ ಹೆಂಗೊಂಜಿ ಆರು ಆ್ಯಕ್ಟರ್ ಕೊಂಚ ಅಣ್ಣ ಲೆಕ್ಕ ಇದು ಪ್ರಸನ್ನ ರೇಂಜ ಮೋಕೇಡು ಉಪ್ಪೇರ ಅಂಚನೆ ಅದಕ್ಕೆ ದಾಲ ಲಾಭ ಚೇಟ್ ಅರ್ನ ಬುದರ್ಲ ಪಾಡುಜ ವಾ ಹೆಲ್ಪ್ಗಳ ನಾವು ಬುದರ್ ಪಾಡುಜ ಪ್ರತಿ ಹಂತಡ್ಲ ಆರು ಉಪ್ಪೇರೆ ಇಂಚ ಮಂತ್ ಮಾರ ಎಂಗ್ಲೊಂಜಿ ಫಸ್ಟ್ ಕೊಂಚ ರಫ್ ಕಟ್ಟಾದ ಒಂಜಿ ಸಿನಿಮಾ ತುಯ್ಯರ್ ಒಪ್ಪುಡು ಆ ರೀತಿ ನಾವು ಬುಕ್ 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 ಅನ್ಕೊಡು 50 ಜನ 5-6 ಒಪ್ಪೇರು ಒಂಜಿ ಸಿನಿಮಾ ತೋಜದ ಇಂಚ ಆತನ ಐತ ಮನದ ಇಡೀ ದಿನ ಕಾಲ್ ಒಪ್ಪುಂಡು ಸಂದೀಪ ಒಂದು ಅಂಚ ಮಲ್ಪಡು ಐನಂತ ಇಂಚ ಅನ್ಪಡು ಇಂಚ ಅನ್ಪಡು ಐತ ಮಾತ ಒಂಜಿ ರಿಸಲ್ಟ್ ಈ ಸಿನಿಮಾ ಅನ್ಪಡಲ್ಲ ಈತ ಎನ್ನ ನಿರ್ದೇಶನ ಅಂತ ಬಂದ್ಬಿಟ್ಟು ಹೇಳಿದ್ರೆ ಆ ನಿರ್ದೇಶನ ಸಿನಿಮಾ ಒಂದು ಬೈದು ಪಕ್ಕ ನಾವು ಮಸ್ತ್ ವರ್ಕ್ ಮಲ್ಪುವ ಸಂದೀಪ್ ಅಣ್ಣ ನಂಚನಾಗ್ಲಿ ಶರತ್ ಅಣ್ಣ ನಂಚನಾಗ್ಲಿ ಇಡೀ ಐಕೇದು ಒಂದು ಮುಂಪ ಜನದ ಟೀಮ್ ಉಂಟು ನಮ್ಮ ಅಕ್ಕಲ್ ಕರೆಕ್ಷನ್ಸ್ ಬಂದೊಂದು ಸರಿ ಮಾಡ್ಬೇಕು ಅವು ಸರಿ ಮಾಡ್ಬೇಕು ಅವು ಮಾತು ಆಯ್ ಹಿಡ್ದ ಹತ್ರ ಇಂಚಿನ ರಿಸಲ್ಟ್ ಬರ್ರೆ ಸಾಧ್ಯ ಇವಾಗ ಪಂಚಮಿ ಆದಪ್ಪು ಸೊ ಆರು ಹೆಂಗೆ ಸುಮಾರು 6 ಭೋಜನನ ಮಗಲು ನಾನು ಪಾಡಿದಿನಂತೆ ಹೆಂಗೆ ನಾಡ್ ಭೋಜನ ಪಣ್ಣಗೆ ಹೆಂಗಾಯ್ನೋ ಒಂದೊಂದು ಪರ್ಫೆಕ್ಟ್ ಸೆಲೆಕ್ಷನ್ ಅಂದಿದ್ದೆ ನೋಟ್ ಮಾಡಿದ ಕೆಲವರು ಬಂದ್ಬೇರಿ ಪಂಚಾರಿನ ಮೆಗ್ದಿನ ಕಾಲಕ್ಕೆ ಎಡ್ಡೆ ಬಂದಿರಿ ಅಂದೆ ಸೊ ಥ್ಯಾಂಕ್ ಯು ಯಾಕೆ ಮಾಡಿ ಆ್ಯಕ್ಟರ್ ನಂಗೆ ಎಡ್ಡೆ ಮಾಡ್ತಾರೆ ಮಾತ್ರ ಪ್ರಾಡಕ್ಟ್ ಎಡ್ಡೆ ಯಾರು ಸಾಧ್ಯ ಆ್ಯಂಡ್ ಹೀರೋಯಿನ್ಗೆ ಥ್ಯಾಂಕ್ ಯು ಬಂದು ಬೇರೆ ಒಡೆ ಮಾಡೋ ಪ್ರಮೋಷನ್ ಎಂಕ್ಲ ಲೆದೊಮ್ಮ ಇದನ್ನ 6 ಪುತ್ತೂರು ಅರ್ನತಿಗೆ ಪ್ರಮೋಷನ್ ಮಾಡೋದು ಬೇರೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ಗೆ ಆ್ಯಂಡ್ ಕೊರೋನಾದ ಟಾರ್ಚರ್ ಡೆಫಿನೆಟ್ಲಿ ಯಾರು ಬೇತಿಯವ್ವ ಯಾರಿಗೆ ಡೌಟ್ ಬೈ ಕೆಲವರೆಲ್ಲ ಕೇಂದ್ರ ರತ್ತಿ ಸಿನಿಮಾ ಮನ್ಪುನಾಗ ಇಂಚ ಮತ್ತು ಉಂಡೆ ಆ್ಯಕ್ಚುಲಿ ಎಂದು ಯಾವ ರಾವಳಕ್ಕೆ ಬೇದಾಗ ಮತ್ತೆ ಇಂಚ ಮಲ್ಪಿರೋದು ಯಾರು ಮಾತ್ರ ಮಲ್ಪುಣ ಹೆಂಗ ಇಂಚ ಮಾಡ ಪಿನ್ ಟು ಪಿನ್ ಯಾರು ಬಿಗ್ ಬಾಸ್ ಓದಿದ್ದೆ ಬಟ್ ಟೈಮ್ ಅಂತ ಕಮ್ಮಿ ಉಂಟು ಬಟ್ ಒಂಚೂರು ಆಗಲಿ ಥ್ಯಾಂಕ್ಸ್ ಮಾಡೋಣ ಹೇಗೆ ಎಲಾಬ್ರೇಟ್ ಮಾಡ್ತಿಲ್ಲ ಬಿಗ್ ಬಾಸ್ ಓದ್ ಬಂದಾಗ ಪಾಪ ಲಾಯ್ ಒಡೆ ಮುಂಟ ಇಡೀ ಸಿನಿಮಾ ಮ್ಯೂಸಿಕ್ ರೆಡಿ ಮಾಡಿದ್ದೆ ಬಟ್ 6 ಬಾರಿ ಖುಷಿ ಇದ್ರೆ ರೆಡಿ ಆದ ಹೆಂಗ ಫೆಬ್ರವರಿ ಅನೌನ್ಸ್ಮೆಂಟ್ ಬಂದಿದ್ದೆ ರಿಲೀಸ್ ಅಂದು ಅಂಚ ತುಂಬ ಎನ್ನೋ ಜಿಪ್ಪು ಕೊಂಚ ಇಂಚ ಬರೋಡು ಯಾನ್ ಬಂಡು ಅಂತ ಕರೆಕ್ಷನ್ ಉಂಟು ವಾಯ್ಸ್ ನೋಡು ಪಾಡಂ ಪೋಯ ಯಾರು ಬಂದಿರಿ ಒಂದು ಕರೆಕ್ಷನ್ ಆಗ್ತದೆ ಒಂದು ರೀವರ್ಕ್ ಅತ್ತೆ ಫುಲ್ ಬೊಕ್ಕೊಂಜ ಮೂಜಿ ತಿಂಗಳು ತೊಗೊಂಡಿರಿ ಕುಡ ರೀವರ್ಕ್ ಮಾಡ್ತೀರಿ ಏನಾರ ಪಂಡ ಇತ್ತ ಟೆನ್ಷನ್ ಆವು ಬಟ್ ಇಂಥ ರಿಸಲ್ಟ್ ಇರಗೆ ತಿಕ್ಕನಾಗ ಮಸ್ತ್ ಖುಷಿ ಆವು ಒಂದು ಆ ಪೇಷನ್ಸ್ಗೆ ಥ್ಯಾಂಕ್ ಯು ಆ್ಯಂಡ್ ರಾಹುಲ್ ಗಿರ್ಗಿಟ್ ಮಲ್ಪನಾಗ ಮಸ್ತ್ ಯಂಗ್ ಏಜ್ 14 ವರ್ಷ ಐತೆ ಲವ್ ಮಲ್ಪನ ಏಜಿಲ್ಲ ತಯಾರಲ್ಲ ಆ ಏಜ್ ಗಿರ್ಗಿಟ್ ಮಲ್ತೆ ಗಿರ್ಗಿಟ್ ಮಲ್ಪನ ಮಂಜ ನಿರ್ತೆ ಕೆಲವೊಂದು ದಿನ ಬಂಡ ಟು ಬಿ ಆನೆಸ್ಟ್ ಅಪ್ಪ ಒಂದು ರೆಸ್ಪಾನ್ಸಿಬಿಲಿಟಿ ಮಸ್ತ್ ಕಮ್ಮಿ ಇದ್ದಾನೆ ಮಂಜಿ ಹುಡುಗಿ ಕಾಲೇಜ್ ಹುಡುಗಿ ಅದೇ ಬರಬೇಕು ಬರ್ರಿ ಜಾಂಗಾದ್ಕೊಳ್ಳೋನು ಬಟ್ ಈ ಸರ್ಕಸ್ ಮಾತ್ರ ಫೆಂಟಾಸ್ಟಿಕ್ ಯಾನೆ ಕೆಲವು ಯಾನೇ ಈಚೆಂದಿನ ಟೈಮ್ ಆ ರೆಸ್ಪಾನ್ಸಿಬಿಲಿಟಿ ಇದೊಂದು ಆಯ್ತಾ ಥ್ಯಾಂಕ್ ಯು ರಾಹುಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನವೀನ ಬಗ್ಗೆ ಏನು ಪಂಡ್ರಿ ಇದಾಗ ಬಂಡ ಇದು ಈ ಟೀಮ್ ಇಡಂಗಿಲ್ಲ ಯಾನ್ ಜಾಸ್ತಿ ಸ್ಟ್ರೆಸ್ ದೇದು ನಾವೇಂಗೆ ಅಭ್ಯಾಸ ಆಗ್ತೀನಿ ಟೆನ್ಷನ್ ದೇದು ಸ್ಟ್ರೆಸ್ ದೇದು ಇಲ್ಲಡೆ ಬಾಂದಕ್ಕೂ ಯಾನು ಇಲ್ಲಡೆ ಬಾಂದೆ ಸುಮಾರು ದಿನ ಕೋಡ ಮರಡಿಗೆ ಹೋಗಿ ನಾನು ಸಿನಿಮಾ ರಿಲೀಸ್ ಆಗ ಓದಿನಿ ಇಲ್ಲಡೆ ಸೊ ಅಣ್ಣ ನವೀನ್ ಪಾಪ ವೈಫ್ ಉಂಡು ಬಾಲೆ ಉಂಟು ಕೆಲವರೇನು ಇಲ್ಲಡೆ ಬಾರೋಡು ಪೂಜೆ ಕಿರಿಕಿರಿ ಮಲ್ಪ ಎನ್ನೆಡ್ದು ನೆಕ್ಸ್ಟ್ ಸ್ಟ್ರೆಸ್ ಇರ್ತದೆ ಟೀಮ್ ಹಿಡಿದು ಬಂಡ ನವೀನ್ ಮೇ ಬಿ ಆಯ್ನ ಪೇಷನ್ಸ್ಗೆ ಆಯ್ನ ಹ್ಯಾಟ್ಸ್ ಆಫ್ ಮಾಡೋದು ಬಿಗ್ ಬಾಸ್ ದಪ್ಪಾಗ ಯಾನ್ ಉಪ್ಪುನಾಗ ಆಯ್ನ ಕಾಂಟ್ರವರ್ಸಿ ಆದಪ್ಪು ಐನ ಮ್ಯಾನೇಜ್ ಮಾಡ್ತಿನ ರೀತಿ ಆದಪ್ಪು ಅದನ್ನ ಸಿನಿಮಾದ ಬಗ್ಗೆ ಇಂಕ ಏರ್ಲದಿನ ಆಗಿ ನೆರ್ಪು ನಾನು ಇಂಚ ಬಲ ಎತ್ತದು ಚಿಕ್ಕ ಸೈಡ್ಲೆತ್ ನೆರಪು ಆಣ ಆಯ ಒಂಜಿ ರಿಟರ್ನ್ ಬಂದ್ಬಿಟ್ಟಿದೆ ಅವನ ಗೊತ್ತು ನನಗೆ ಸ್ಟ್ರೆಸ್ ಬಂದೊಂದಿಲ್ಲ ಟೈಮದ ಮ್ಯಾನೇಜ್ ಮಾಡ್ಬೇಕು ಎನ್ನ ಸಿನಿಮಾ ಟೀಮ್ದು ಒಂದು ಮಲ್ಲ ಬ್ಯಾಕ್ ಬೋನ್ ಬಂದ ನವೀನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಒಟ್ಟು ಯಾರು ಬೇರೆ ಬಿಸಿ ಇಡೀ ಟೀಮ್ ನಾಯ ಪೋಂದುಪ್ಪನು ಥ್ಯಾಂಕ್ ಯು ಪಂಡ್ರೆ ಟೈಮ್ಸ್ ಬರ್ಬೋದು ಆ್ಯಂಡ್ ಭವಿಷ್ಯ ಅದು ಇಡೀ ಪ್ರಮೋಷನ್ ಟೀಮ್ ತೊಗೊಂಡು ಭವಿಷ್ಯಕ್ಕೆ ಥ್ಯಾಂಕ್ ಯು ಒನ್ ಬ್ಯಾನ್ ಒಳ್ಳೆ ಇಂಥ ಚೇರ್ ಅಂತ ಕಮ್ಮಿ ಉಂಟು ಅಂಚೆ ಮಾತ್ರ ಫುಲ್ ಒಂದಿಂಚಿ ಅಂಚನೆ ಕಿರಣ್ಗೆ ಥ್ಯಾಂಕ್ ಯು ಬಂದ್ಬೆ ಅಂಚನೆ ಹರ್ಷಗೆ ಥ್ಯಾಂಕ್ ಯು ಬಂದ್ಬೆ ನನ್ನ ಇಡೀ ಟೀಮ್ ಲಾಸ್ಟ್ ಲೆಪ್ ಟೀಮನ್ನು ಆಗಲಿ ಮಾತಾಡಿಲ್ಲ ಥ್ಯಾಂಕ್ ಯು ಇತ್ತಲ್ಲ ಬಾಬೆ ನಾ ಕಂಟೆಂಟ್ ಬಂದ್ಬಿಟ್ಟು ಅಕ್ಕಲು ಇತ್ತ ಬಲ್ಕೊಂಬತ್ತೀನಿ ಲಾಸ್ಟ್ ಮಿನಿಟ್ ಬಟ್ ನನ್ನೆಲ್ಲ ಕಂಟೆಂಟ್ ಆವೊಂದುಂಡು ಇನ್ನೊಂದು ಸ್ಪೆಷಲ್ ಶೋ ಆಯ್ತಾ ಕಂಟೆಂಟ್ ಇಂಚಿನ ಡೈಲಿ ವರ್ಕ್ ಆವೊಂದು ಪುಣು
ಬೊಕ್ಕ ರೋಷನ್ ಅನ್ನ ಬೈದರೆ ಸೊ ಅಂತ ಲೇಟ್ ಬರ್ತೀರಿ ಮಲ್ಲದ್ದು ಸೊ ರೋಷನ್ ಶೆಟ್ಟಿ ಇಂಕಲ್ನ ಗಿರಿಗಿಟ್ಟದ ವಿಲನ್ ಸೊ ಅರೆಲ್ಲ ಥ್ಯಾಂಕ್ ಯು ಆರು ಡೇ 1 ತೆಂಕುಲ ಡಿಗುಲ್ಲೇರೆ ಮಾತ್ರ ಥ್ಯಾಂಕ್ ಯು ಪನೋಡೆ ಸೊ ಒಂದು ಥ್ಯಾಂಕ್ ಯು ಪನ್ಪುನ ಸಿಚುವೇಶನ್ ಮೇರೆ ಥ್ಯಾಂಕ್ ಯು ಅಂಡ್ ಐದೊಟ್ಟಿಗೂ ಅಕೇರಿಗೆ ಅಂತ ಥ್ಯಾಂಕ್ಸ್ ಪನೋಡೆ ನನ್ನ ಪ್ರೊಡ್ಯೂಸರ್ಸ್ ನಕ್ಲಿಕ್ಕೆ ದಯಕ್ ಬಂಡ ಗಿರಿಗಿಟ್ ಒಂಜಿ ಲಿಮಿಟೆಡ್ ಬಜೆಟೆಡ್ ಮಲ್ದಿನ ಮಸ್ತ್ ಎಲ್ಲೇ ಬಜೆಟೆಡ್ ಮಲ್ತಿದ್ದು ಮಲ್ಲ ಹಿಟ್ ಆದಿತ್ತನೆ ಅಂಡ್ ಸರ್ಕಸ್ ಮಲ್ಪುನಾಗ ನಮ್ಮ 1,20,00,000 ನಿನ್ನೆ ಬಟ್ ಇತ್ತದ ಪ್ರಮೋಷನ್ ಮತ್ತೆ ಸೇರೋ 1.5 ಆಪುಣಿತ್ತು ಎಂಡ್ ಬಜೆಟ್ ಅಕ್ಕಲೇನ ನಮ್ಮದು ಅಕ್ಕಲೆ ಗೊತ್ತುಂಡು ಗಿರಿಗಿಟ್ ಹಿಟ್ ಆತನ ಅಂದ್ ಬಟ್ ಆ ಹಿಟ್ ನಮ್ಮದು ಎಲ್ಲ ನೆಕ್ಸ್ಟ್ ಕಾಸು ಕೊರ್ಪುಜಾರು ಜನಕ್ಕೂ ಬತ್ತನೇ ಕಾಸು ತೆಕೊಂಡು ಆಂಡೆಲ್ಲ ಯಾನ್ ಪನ್ನಾಗ ಯಾನ್ ಪಣ್ಣ ಹೆಂಗೆ ಒಂಚೂರು ಎಡ್ಡೆ ಕ್ವಾಲಿಟಿ ಮಲ್ಕೊಡು ಒಂಚೂರು ಮೇಕಿಂಗ್ ಎಡ್ಡೆ ಅನ್ಕೊಡು ಪನ್ನಾಗ ದಾಲ ದುಮ್ಮ ಬಿರತು ಅಂದೆ ಮಂಜುನಾಥ್ ಆದಪ್ಪು ಅನಿಲಣ್ಣೆ ಆದಪ್ಪು ಅದು ನನ್ನ ಸುಧಾಕರ್ ಶೆಟ್ಟರ್ ಆದಪ್ಪು ಅದೊಟ್ಟು ಕೋ ಪ್ರೊಡ್ಯೂಸರ್ ದೀಕ್ಷಿತ್ ಆದಪ್ಪು ದಾಲ ಪನಂದೆ ಅಂದೆ ಎದ್ದು ಹೊರಗೆ ಅನ್ ಪಂಡ ಮಲ್ಲತಿ ಮಲ್ಪು ಪಂಡಕ್ಲಿಗೆ ದಾಲ ನಂಗೆ ಧೈರ್ಯ ಎಂಕೊಂಜಾನ್ ರೆಸ್ಪಾನ್ಸಿಬಿಲಿಟಿ ಪಾಡ್ದು ಅಕ್ಕಲ್ ಧೈರ್ಯ ಪಂದೇರು ಪಂಡ ಎನ್ನ ಜವಾಬ್ದಾರಿ ಅಕ್ಕಲ್ನ ಏನಾಗಲೇ ಏಬಲ ಪನ್ಪೇನ ಲಾಭದ ಹೆಂಗೆ ಗೊತ್ತು ದೇವ್ರು ಕೊರ್ಪುನು ಅಂಡ ಪಾಡಿನ ಕಾಸು ಎನ್ನ ಜವಾಬ್ದಾರಿ ಅವು ಯಾನ್ ಇಂಚಾಣ ಮಂತ್ ನಿಂಗೆ ದೆಬ್ಬದು ಕೊರ್ಪೆ ಅಂದೆ ಸೊ ದೇವ್ರ ದಯಟ್ ಆ ದಿನ ಬತ್ತುಂಡು ಸೊ ಐ ಕ್ಯಾನ್ ಥ್ಯಾಂಕ್ಸ್ ಮನ್ಕಂದು ಈ ಪ್ರೆಸ್ ಮೀಟ್ಲಿ ಇದ್ದೀನಿ 1:30 ಮುಟ್ಟ ಥಿಯೇಟರ್ ರಿಲೀಸ್ ಆಗ್ಬಿಟ್ಟು ಅವನ್ ಮಲ್ಲ ಎಂಕದ ತುಳು ಭಾಷೆಗೆ ಒಂಜಿ ಸಾಧನೆ 130 ಥಿಯೇಟರ್ ಒಂಜಿ ಸಿನಿಮಾ ರಿಲೀಸ್ ಆನಂದು ಅಂಚನೆ ಭಾರತ್ ಸಿನಿಮಾಸ್ದಾಗಲೇ ಒಂದು ಥ್ಯಾಂಕ್ ಯು ಬರೋಡಿ ಈ ಪ್ರೆಸ್ ಮೀಟ್ ಮುಖ್ಯನ ಅದ ಮಂಡ ಎಂಗ್ಲಿಗೆ ಬಾರಿ ನಿಕ್ಲಿನ ಪ್ರತಿ ಪ್ರೆಸ್ ಮೀಟ್ ನಾವು ಬರೋದಿದ್ದ ಇನ್ಕಮ್ ಯಾವುದು ಯಾಕೆ ಬಂದ ನಂಗೆ OTT ಇಜ್ಜಿ TV ಇಜ್ಜಿ ಐದೊಟ್ಟಿಗೂ ಥಿಯೇಟರ್ದಾಗ ಪರ್ಸೆಂಟೇಜ್ ಯಾವುದು ಇಂದು ಬಟ್ ನಮ್ಮ ಭಾರತ್ ಸಿನಿಮಾಸ್ದ ಭಾಳ ಒಂದು ಬಾಲಣ್ಣೆ ಬಾಲಕೃಷ್ಣ ಶೆಟ್ರ್ ಸೊ ಆರು ಯಾನ್ ಪನ್ನಗನೆ ಯಾರು ಬೋದ್ಕೊಂಡೆ ಕನ್ವರ್ಸೇಷನ್ ಬಾಬಾ ಆರಾಗ ಯಾನ್ ಬೆತ್ತದಾಲ ಬಿಸ್ನೆಸ್ದ ಪಂಡಿದ ಅಡ್ಡ ಪಂಡ ಅಣ್ಣ ತುಲೆ ಇಂಚಂಚಿ ಈರೆಗೆ ಗೊತ್ತು ನಿಂಗೆ ಏತು ಮಾತ ಭಂಗವೇದ ಈತ ಭಂಗ ಬರ್ತದೆ ಲಾಸ್ಟ್ ಆನಾಗ 30% ಆದ ಮೂಜು ವಾರಡ್ದು ಎಂಕ್ಲಿಗೆ ತುಲೆ ಎನ್ನ ಒಂಜಾರು ಕೋಟಿ ಆನಾಗ ಈತ ಟೈಮ್ ಆವು ಇಂಚ ಆನಾಗ ಒಂಜು ವೇಳೆ ಇರ್ ನಮಗೆ ಪಿಕ್ಚರ್ ಮಾಡ್ತಾನೆ ಇರ್ ನೆಕ್ಸ್ಟ್ ತುಳು ಪಿಕ್ಚರ್ ಮಲ್ಪ್ಲೇನ್ ಪನ್ಪರ ಅದಕ್ಕೆ ಏನಾರಡ ಆದೇ ಬಂತೀನಿ ಬೆದ್ದಾಲ ಬಂದಿಜರು ಅರ್ ಅರ್ಥ ಬಂತುಂಡ್ರಿ ಹಿಂಗೆ ಅರ್ಥ ಒಂದು ತುಳುಕಿ ಏತು ಬಂಗೊಂಡು ಒಂದು ಟಕ್ಕಾರ್ ಬಂದಿರು ಖಂಡಿತ ಏರ್ ಮಾತ ಭಂಗ ಬರ್ಬಾರ ಆಗ್ಲಿ ನಾನು ಸಹಾಯ ಮಲ್ಪ ಒಂದು ಎಲ್ಲೇ ಕ್ಲಾಸ್ ಮಾಡಿರು ಅರ್ನ ಮಾತ ಪ್ರಾಪರ್ಟಿ ಟೋಟಲ್ ಒಂಜು ವಾರಡ್ 18,000 ಜನ ಬರೋಡು ವಿಚ್ ಇಸ್ ಅವರೇಜ್ ನಂಬರ್ ಒಂದು 8 ಸಿನಿಮಾಗೆ ಬರ್ಪುಣಾದ ಜನ 18,000 ಜನ 4 ಪ್ರಾಪರ್ಟಿ ಸೇರಿದು ಬತ್ತೇರು ನಾನು ಫಸ್ಟ್ ವೀಕ್ ಆಗ್ಲೇ ಮಾತ ಕನ್ನಡಕ್ಕೆ ದಾದ ಫಸ್ಟ್ ವೀಕ್ 50%, ಸೆಕೆಂಡ್ 47.5%, ಥರ್ಡ್ ವೀಕ್ 45%, ಫೋರ್ತ್ ವೀಕ್ 40%, ಫಿಫ್ತ್ ವೀಕ್ 35%, ಸಿಕ್ಸ್ತ್ ವೀಕ್ 30%. ಈ ಪರ್ಸೆಂಟೇಜ್ ಕೊರ್ಕೊಂಡು ಒತ್ತೊಂಡಿರಿ ಅವು ಸರ್ಕಸ್ನ ಮುಖೇನ ಒಂಜಿ ಬಾರಿ ಮಲ್ಲ ಹೆಲ್ಪ್ ಆತನು ಬಾಲಕೃಷ್ಣ ಶೆಟ್ಟರ್ನ ಮುಖೇನ ಭಾರತ್ ಸಿನಿಮಾಸ್ನ ಮುಖೇನ ಅಂಜನೆ ನಮ್ಮ ಸಿನಿ ಗ್ಯಾಲಕ್ಸಿದ ಶಶಿಧರ್ ಕೋಡಿಕಲ್ ಸೊ ಮೇರೆಲ್ಲ నేను ತೂದ್ದಾದ ಬಂದಿರಿ ಎಂಗ್ಲರ್ ನಿಕ್ಲೆ ಸಪೋರ್ಟ್ ಮಲ್ಪ ಅಂದ್ರೆ ಸಿನಿ ಗ್ಯಾಲಕ್ಸಿದಕ್ಕೆಲ್ಲ ಕನ್ನಡದ ಪರ್ಸೆಂಟೇಜ್ ಕೂಡ ಒತ್ತೊಂದೇರು ಓನ್ಲಿ ನನ್ನ ತುಂಬದ ದಿನಟ್ಟು ಸಿನಿ ಪಾಲಿಸ್ ಅಂಚನೆ PVR ದಕ್ಕೆಲ್ಲ ಒಂದು ವೇಳೆ ಟ್ರೈ ಮಂತ ಬಟ್ ನಲ್ಲದಲ್ಲ ಪಾಸಿಟಿವ್ ರೆಸ್ಪಾನ್ಸ್ ಬೈದಿಜಿ ಒಂದು ವೇಳೆ ಅಕ್ಕಲ್ಲ ಏನು ಮಂತ ತುಳು ಸಿನಿಮಾ ರಂಗ ಕೊಂಚ ಭಾರಿ ಮಲ್ಲ ಬೂಸ್ಟಪ್ ಒಂದು ಓವರ್ ಆಲ್ ಇನ್ಕಮ್ ತೂನಾಗ ಒಂದು 20% ಇನ್ಕಮ್ ಜಾಸ್ತಿ ಆದಾಗ ಆಪೋಡು ಓವರ್ ಆಲ್ ಅವು ಆವಾಡನೆ ಮತ್ತೆ ಎನ್ನುವ ಮೇ ಬಿ ಫ್ಯೂಚರ್ ಆವು ಸದ್ಯಕ್ಕೆ ಗೀತ ಆತನ ಈಗ ಥ್ಯಾಂಕ್ ಯು ಬಂದ